ಭಾರತದಲ್ಲಿ ಅತಿ ವಿಶಿಷ್ಟ ಆಚಾರ ವಿಚಾರಗಳು ಇರುವುದು ತುಳುನಾಡಿನಲ್ಲಿ. ಪರಶುರಾಮನ ಸೃಷ್ಟಿಯಾದ ಈ ದೈವ ದೇವರ ಪುಣ್ಯ ಭೂಮಿಯಲ್ಲಿ ನಾಗಾರಾಧನೆ ಅದೇ ರೀತಿ ದೈವಾರಾಧನೆ ಅತ್ಯಂತ ಪವಿತ್ರವಾದುದು. ಇಲ್ಲಿನ ಜನ ನಾಗಾರಾಧನೆ ಅದೇ ರೀತಿ ದೈವಾರಾಧನೆಯನ್ನು ಭಯ ಭಕ್ತಿಗಳಿಂದ ಮಾಡ್ತಾರೆ. ಆದರೆ ಮಹಾನಗರಿ ಮುಂಬೈಯಲ್ಲಿ ಇದೇ ನಾಗಾರಾಧನೆ ಮತ್ತು ಭೂತಾರಾಧನೆಯನ್ನ ಅವಹೇಳನ ಮಾಡಲಾಗಿದೆ ಎನ್ನುವಂತ ಒಂದು ಆರೋಪ ಇದೀಗ ಕೇಳಿ ಬಂದಿದೆ. ಮುಂಬೈಯ ಡ್ಯಾನ್ಸ್ ಬಾರ್ ಒಂದರಲ್ಲಿ ಈ ರೀತಿಯಾಗಿ ನಾಗಾರಾಧನೆ ಅದೇ ರೀತಿ ನಾಗದರ್ಶನದ ಡ್ಯಾನ್ಸ್ ಮಾಡುವ ಮೂಲಕ ಅವಹೇಳನ ಮಾಡಲಾಗಿದ್ದು, ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಹರಿದಾಡ್ತಾ ಇದೆ. ಮದ್ಯ ಸೇವಿಸಿ ಅವಹೇಳನಕಾರಿಯಾಗಿ ಡ್ಯಾನ್ಸ್ ಮಾಡುವ ಮೂಲಕ ತುಳು ಸಂಸ್ಕೃತಿ ನಂಬಿಕೆಗಳಿಗೆ ಅಪಚಾರ ಮಾಡಲಾಗಿದ್ದು, ಈ ಮೂಲಕ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಿದ್ದಾರೆ. ಈ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್ ಸುವರ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾವು ಗಮನಿಸ್ತಾ ಇದ್ದೀವಿ, ಒಂದ್ ಕಡೆಯಲ್ಲಿ ಕರಾವಳಿ ಅಂತಂದ್ರೆ ದೈವದ ಆರಾಧನೆ ಮೇಲೆ ನೆಲೆ ನಿಂತಿರುವಂತದ್ದು ಈ ಕರಾವಳಿ ಪ್ರದೇಶ ಎನ್ನುವಂಥದ್ದು. ಆದರೆ ಇದೇ ಸಂಸ್ಕೃತಿಯನ್ನು ಅಥವಾ ಇದೇ ಆರಾಧನೆ ಅಂದ್ರೆ ನಾಗಾರಾಧನೆ ಇರ್ಬೋದು, ದೈವಾರಾಧನೆ ಇರ್ಬೋದು, ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಬಹುತೇಕ ಈ ನಾಗಾರಾಧನೆ ಇರ್ಬೋದು, ದೈವಾರಾಧನೆಯನ್ನು ಜಾಸ್ತಿಯಾಗಿ ಅದ್ದೂರಿಯಾಗಿ ಮಾಡುವಂಥದ್ದು ಈ ಮುಂಬೈಯಲ್ಲಿ ಯಾರು ನೆಲೆಸಿರ್ತಾರೆ ಅವರೇ. ಆದರೆ ಇಲ್ಲಿ ಅವರೇ ಆ ಬಾರಲ್ಲಿ ಕೂತು ಅಂದ್ರೆ ಮುಂಬೈಯ ಬಾರಲ್ಲಿ ಕೂತು ಈ ರೀತಿಯಾಗಿ ಅಂತ ನರ್ತನ ಮಾಡಿರುವಂತದ್ದು ಏನಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಎನ್ನುವಂಥದ್ದು ಪ್ರಮೋದ್? ಇರ್ಷದ್, ಖಂಡಿತವಾಗಿ ಈ ಒಂದು ಕರಾವಳಿಯಲ್ಲಿ ನಾಗಾರಾಧನೆ ಮತ್ತು ಭೂತಾರಾಧನೆಗೆ ನಾವು ಸಾಕಷ್ಟು ಇಲ್ಲಿ ಮಹತ್ವವನ್ನು ಕೊಡ್ತೇವೆ. ಇಲ್ಲಿ ಪ್ರತಿ ನಾಗಾರಾಧನೆ ಅಂದ್ರೆ ಇಲ್ಲಿ ನಡೆಯುವಂತ ನಾಗಮಂಡಲ ಇರ್ಬೋದು, ಇಲ್ಲಿ ತುಳುನಾಡಿನಲ್ಲಿರುವಂತಹ ಕೋಲಗಳಿರ್ಬೋದು, ಈ ಒಂದು ಆಚರಣೆಗಳು ಇರ್ತದೆ. ಇದಕ್ಕೆ ಅದರದಾದ ಒಂದು ಮಹತ್ವ ಇದೆ, ಮತ್ತೆ ಅದರದಾದ ಒಂದು ನಂಬಿಕೆಗಳು ಇದೆ. ಆದ್ರೆ ಇಲ್ಲಿ ನಾವು ಈ ಒಂದು ವಿಡಿಯೋ ಈಗ ಎಲ್ಲಾ ಮೊಬೈಲ್ ಅಲ್ಲಿ ವೈರಲ್ ಆಗ್ತಾ ಇದೆ. ಮುಂಬೈಯಲ್ಲಿರುವಂತಹ ಹೋಟೆಲ್ ಒಂದರಲ್ಲಿ ತಮ್ಮ ಪಾರ್ಟಿಯ ಸಂದರ್ಭದಲ್ಲಿ ಈ ಒಂದು ತುಳುನಾಡಿನ ಕೋಲದ ಒಂದು ನರ್ತನವನ್ನು ಆ ಒಂದು ಸಂದರ್ಭದಲ್ಲಿ ಮಾಡಿದ್ದು ಈಗ ಎಲ್ಲ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಇದು ಮುಂಬೈಯಲ್ಲಿ ಸುಮಾರು 1 ತಿಂಗಳ ಹಿಂದ್ಗಡೆ ಈ ಒಂದು ಮುಂಬೈಯಲ್ಲಿ ತಮ್ಮ ಒಂದು ಖಾಸಗಿ ಒಂದು ಪಾರ್ಟಿಯಲ್ಲಿ ಈ ಒಂದು ಮದ್ಯಪಾನ ಮಾಡಿ ಈ ಒಂದು ನರ್ತನವನ್ನು ಮಾಡಿದಂತ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಆದ್ರೆ ಈಗ ಸಾರ್ವಜನಿಕ ವಲಯದಲ್ಲಿ ಮತ್ತು ನಾಗಾರಾಧನೆ ಮತ್ತು ಭೂತಾರಾಧನೆಗಳನ್ನು ಆಚರಣೆ ಮಾಡುವಂತಹ ಕೆಲವೊಂದು ಜನರು ಇದನ್ನು ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಇದು ಈ ರೀತಿ ಆಗ್ಬಾರ್ದಿತ್ತು. ಅಂದ್ರೆ ಈ ರೀತಿಯ ಒಂದು ಆಚರಣೆಗಳನ್ನು ನಾವು ನಂಬಿಕೆಗಳನ್ನು ಇಟ್ಟಿದ್ದೇವೆ, ಅದರ ವಿರುದ್ಧವಾಗಿ ಇದನ್ನು ಮಾಡಿದ್ದಾರೆ. ಇದು ತಪ್ಪು ಎಂಬ ಒಂದು ಮಾತು ಈಗ ಸಾರ್ವಜನಿಕ ವಲಯದ ಈ ಭಾಗದ ಎಲ್ಲಾ ಜನ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲಾ ಜನರು ಈ ಒಂದು ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಆದ್ರೆ ಪ್ರಸ್ತುತ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ಈ ಬಗ್ಗೆ ಇನ್ನಷ್ಟು ಮುಂದೆ ಯಾತಕ್ಕಾಗಿ ಯಾವ ಸಂದರ್ಭದಲ್ಲಿ ಈ ಒಂದು ಇವರು ನರ್ತನವನ್ನು ಮಾಡಿದ್ದಾರೆ ಮತ್ತೆ ಈ ಒಂದು ವಿಡಿಯೋ ಯಾತಕ್ಕಾಗಿ ವೈರಲ್ ಆಗಿದೆ ಎಂಬುದು ಬಗ್ಗೆ ಕೂಡ ಒಂದು ಮಾಹಿತಿ ಸಿಗ್ಬೇಕಾಗಿದೆ. ಅರ್ಷದ್, ಅಂದ್ರೆ ಈ ರೀತಿಯಾಗಿ ನರ್ತನ ಮಾಡಿದವರು ಯಾವ ಪ್ರದೇಶದವರು ಅಂದ್ರೆ ಯಾವ ಜಿಲ್ಲೆಯವರಂತ ಏನಾದ್ರೂ ಗೊತ್ತಾಗಿದೆ ಪ್ರಮೋದ್? ಖಂಡಿತ. ಅಂದ್ರೆ ಈ ಒಂದು ಈಗ ವಿಡಿಯೋದಲ್ಲಿರುವವರು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರು ಹೆಚ್ಚಿನವರು ಇದರಲ್ಲಿ ಇದ್ದಾರೆ. ಅಂದ್ರೆ ತಮ್ಮ ಉದ್ಯೋಗ ನಿಮಿತ್ತ ಮುಂಬೈಯಲ್ಲಿ ಹೋಗಿ ನೆಲೆಸಿ ಹೋಟೆಲ್ ಉದ್ಯಮವನ್ನು ನಡೆಸಿಕೊಂಡು ಅಲ್ಲಿಯೇ ತಮ್ಮ ಜೀವನವನ್ನು ಸಾಗಿಸ್ತಿದ್ದಾರೆ. ಆದ್ರೆ ಅವರು ಪ್ರತಿ ಮೇ ತಿಂಗಳು ಜೂನ್ ತಿಂಗಳಲ್ಲಿ ಬಂದು ತಮ್ಮ ಭೂತಾರಾಧನೆ ಅಂತ ಹೇಳಿದ್ರೆ ತಮ್ಮ ನಂಬಿದ ದೈವಗಳಿಗೆ ಇವರೇ ಅದ್ದೂರಿಯಿಂದ ನೇಮೋತ್ಸವಗಳನ್ನು ಕೂಡ ಮಾಡ್ತಾರೆ. ಅಂತಹ ಒಂದು ನಂಬಿಕೆ ಉಳ್ಳವಂತ ಇವರು ಈ ಒಂದು ಬಾರಲ್ಲಿ ಕೂತ್ಕೊಂಡು ಮದ್ಯಪಾನ ಮಾಡಿ ಇಂತಹ ಒಂದು ವಿಡಿಯೋವನ್ನು ವೈರಲ್ ಆಗಿ ಮಾಡಿರೋದು ಆದಷ್ಟು ಸರಿ ಎಂಬುದು ಕೆಲವೊಂದು ಜನರ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ತಾವು ಅಲ್ಲಿ ದುಡಿದು ಸಂಪಾದನೆ ಮಾಡಿ ಊರಿಗೆ ಬಂದು ನೇಮೋತ್ಸವ ಅಂದ್ರೆ ಭೂತಾರಾಧನೆಗೂ ಮತ್ತು ನಾಗಮಂಡಲ ಇವರು ಹೆಚ್ಚಾಗಿ ಆಚರಣೆ ಮಾಡುವವರು. ಮುಂಬೈಯಲ್ಲಿ ಉದ್ಯೋಗವಾಗಿ ನೆಲೆಸ್ಕೊಂಡಿದ್ದಾರೆ, ಅವರು ಹೆಚ್ಚಾಗಿ ಬಂದು ಈ ಒಂದು ತುಳುನಾಡಿನಲ್ಲಿ ದೈವಾರಾಧನೆಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಅವರೇ ತಪ್ಪು ಮಾಡಿ ಈಗ ಮುಂಬೈಯಲ್ಲಿ ನೆಲೆಸಿ ತಮ್ಮ ಬಾರಲ್ಲಿ ಮದ್ಯಪಾನ ಮಾಡಿ ಇಂತಹ ಒಂದು ಆಚರಣೆಯಲ್ಲಿ ತೊಡಗಿಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಒಂದು ಸಾರ್ವಜನಿಕ ವಲಯದಲ್ಲಿರುವಂತಹ ಪ್ರಶ್ನೆಯಾಗಿದೆ ಅಂತ ಹೇಳ್ಬೋದು. ಖಂಡಿತ ಪ್ರಮೋದ್, ಅಂತಂದ್ರೆ ಎಲ್ಲೊಂದ್ ಕಡೆಯಲ್ಲಿ ಈ ನಾಗಾರಾಧನೆ ಮತ್ತೆ
ಆ ನಾಗಮಂಡಲ ಇರ್ಬೋದು, ಸ್ಪೆಷಲಿ ಇದಕ್ಕೆಲ್ಲ ಎಷ್ಟು ಖರ್ಚಿದೆ ಅನ್ನುವಂಥದ್ದು ಚೆನ್ನಾಗಿ ನಮ್ಗಿಂತಲೂ ಜಾಸ್ತಿ ಅವ್ರಿಗೆ ಗೊತ್ತಿರೋದು. ಯಾಕಂತಂದ್ರೆ ಅವರೇ ಜಾಸ್ತಿಯಾಗಿ ಇಲ್ಲಿ ಅದನ್ನು ಆಚರಣೆ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು. ಆದ್ರೆ ಅವ್ರಿಗೆ ಈ ರೀತಿಯಾಗಿ ಪಬ್ಬಲ್ಲೋ ಇನ್ನೆಲ್ಲೋ ಬಾರಲ್ಲಿ ಕೂತು ಈ ರೀತಿ ಮಾಡಬಾರ್ದು ಅಂತ ಗೊತ್ತಾಗಿಲ್ವಲ್ವಾ? ಖಂಡಿತ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ತಮ್ಮ ಒಂದು ಖಾಸಗಿ ಪಾರ್ಟಿಯಲ್ಲಿ ಒಂದು ವಿಡಿಯೋವನ್ನು ಏನು ರೆಕಾರ್ಡ್ ಮಾಡಲಾಗಿದೆ. ಅದರಲ್ಲಿ ತಮ್ಮ ಖಾಸಗಿ ಸಮಾರಂಭದಲ್ಲಿ ಅವರು ತಮ್ಮ ಮೋಜಿಗೋಸ್ಕರ ಇಂತಹ ಒಂದು ಈ ಒಂದು ನರ್ತನವನ್ನು ಮಾಡಿರ್ಬೋದು. ಆದ್ರೆ ಈ ವಿಡಿಯೋ ಈಗ ವೈರಲ್ ಆಗಿರೋದು ಎಲ್ಲರ ಮೊಬೈಲ್ ಅಲ್ಲಿ ಈಗ ಹರಿದಾಡ್ತಾ ಇದೆ. ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಇಂತಹ ಘಟನೆ ನಡೆಯಬಾರ್ದಿತ್ತು ಎಂಬ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಪ್ರಮೋದ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ದೈವಾರಾಧನೆ ಇರ್ಬೋದು ಅಥವಾ ಇಲ್ಲಿಯ ನಡೆಯುವಂಥ ನಾಗದರ್ಶನ ಇರ್ಬೋದು, ಅದನ್ನು ಒಂದು ರೀತಿಯಾದಂಥ ಅಪಹಾಸ್ಯ ಮಾಡುವಂಥದ್ದು. ಅದು ಎಲ್ಲಿ ಕೂತು? ಬಾರಲ್ಲಿ ಕೂತು, ಪಬ್ಬಲ್ಲಿ ಕೂತು, ಮುಂಬಯಿಯ ಮಹಾನಗರದಲ್ಲಿ ಕೂತು ಈ ರೀತಿಯಾದಂಥ ಒಂದು ಕೃತ್ಯ ಮಾಡ್ತಾರಂತಂದ್ರೆ ನಿಜಕ್ಕೂ ಇಲ್ಲಿ ಕರಾವಳಿಯ ಜನರ ಆರಾಧನೆ ಇರ್ಬೋದು, ಅವರ ನಂಬಿಕೆಗೆ ಇರ್ಬೋದು ಒಂದು ರೀತಿಯಾದಂಥ ಅಪಚಾರ ಎಸಗಿದಂತಾಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತ ನಾವು ಗಮನಿಸ್ತಾ ಇದ್ದೀವಿ. ವಿಜುವಲ್ಸ್ ಅಲ್ಲಿ ಬಾರಲ್ಲಿ ಕೂತು ಯಾವ ರೀತಿಯಾಗಿ ನರ್ತನ ಮಾಡ್ತಾ ಇದ್ದಾರೆ. ಮೊದಲೇ ಹೇಳ್ತಿದ್ದೆ ನಾನು, ಅಂತಂದ್ರೆ ಎಲ್ಲೊಂದ್ ಕಡೆಯಲ್ಲಿ ಜಾಸ್ತಿ ಈ ನಾಗಾರಾಧನೆ ಇರ್ಬೋದು, ದೈವಾರಾಧನೆದ ಬಗ್ಗೆ ನಂಬಿಕೆ ಕೂಡ ಇರುವಂತದ್ದು ಅವರಿಗೇನೆ. ಆದ್ರೆ ಈ ರೀತಿಯಾದಂಥ ಅಪಮಾನ ಕೂಡ ಮಾಡಿರುವಂತ ಸದ್ಯ ಅವರೇ. ಎಸ್, ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ನೃತ್ಯದಲ್ಲಿ ಯಾರು ಪಾಲ್ಗೊಂಡಿದ್ರು ಅವರೇ ಒಬ್ರು ನಮ್ಮ ಜೊತೆಗೆ ಲೈನಲ್ಲಿ ಇದ್ದಾರೆ. ಪ್ರದೀಪ್ ಶೆಟ್ಟಿ ಅಂತ ಅವ್ರ ಹೆಸರು. ಪ್ರದೀಪ್ ಶೆಟ್ಟಿ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಪ್ರದೀಪ್ ಶೆಟ್ಟಿ ಅವರೇ, ನಾವು ಗಮನಿಸ್ತಾ ಇದ್ದೀವಿ ನಿಮ್ಗೂ ಸ್ಪೆಷಲಿ ದೈವಾರಾಧನೆ ನಾಗಾರಾಧನೆ ಬಗ್ಗೆ ಜಾಸ್ತಿ ನಂಬಿಕೆ ಇರುವಂತದ್ದು ಮುಂಬೈಯಲ್ಲಿ ಯಾರಿರ್ತಾರೆ ಅವರಿಗೆ ಜಾಸ್ತಿ ನಂಬಿಕೆ ಇರುವಂತದ್ದು. ಜೊತೆಗೆ ಅದಕ್ಕೆ ಎಷ್ಟು ಖರ್ಚು ಬೀಳುತ್ತೆ, ಅದರ ವ್ಯಾಲ್ಯೂ ಏನು, ಅದರ ಮೌಲ್ಯ ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಮುಂಬೈಯ ಬಾರಲ್ಲಿ ಕೂತು ಈ ರೀತಿಯಾದಂತ ನರ್ತನೆ ಮಾಡ್ಬೇಕಾದ್ರೆ ನಿಮ್ಗೆ ಅದು ಏನ್ ನೆನಪಾಗಿಲ್ವಾ ಅಂತ? ಸಾರಿ, ನಾನು ಎಂತ ಹೇಳುದು ಗೊತ್ತುಂಟು ಸರ್, ನಾನು ದೊಡ್ಡ ಒಂದು ದೈವ ಭಕ್ತ, ನಾನು ಕೂಡ ದೈವ ಭಕ್ತನೇ. ಅದ್ರ ಬಗ್ಗೆ ನಮ್ಗೆ ಏನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಈ ರೀತಿಯಾಗಿ ನರ್ತನ ಮಾಡ್ಬೇಕಾದ್ರೆ ನಿಮ್ಗೆ ದೈವದ ನೆನಪಾಗಿಲ್ವಾ, ನಾಗನ ಬಗ್ಗೆ ನೆನಪಾಗಿಲ್ವಾ? ನಾನು ತಪ್ಪಿಗೆ ನಾನು ತಪ್ಪು ಮಾಡಿದ ಕ್ಷಮೆಗೆ ನಾವು ಅಂದ್ರೆ ಎಂತ ಗೊತ್ತುಂಟ, ನಾವೀಗ ಆಫೀಸ್ ಅಲ್ಲಿ ಒಟ್ಟಿಗೆ ಕೂತ್ಕೊಂಡು ಒಂದು ಪಾರ್ಟಿ ಮಾಡಿದ್ದೇವೆ. ಪಾರ್ಟಿ ಮಾಡಿ ಇದು ಪಾರ್ಟಿ ಮಾಡಿ 1 ತಿಂಗಳು ಆಗಿದೆ. ನಮ್ಮ ಮೇಲೆ ಯಾರೋ ಇದೊಂದು ಯಾರೋ ಆಗದವರು 1 ತಿಂಗಳ ಮತ್ತೆ ನಮಗೆ ಏನು ಸ್ವಲ್ಪ ಆಫೀಸ್ ಅಲ್ಲಿ ಸ್ವಲ್ಪ ಲಪಡ ಗಿಡ್ಡ ಎಲ್ಲ ಆಗಿ ಮತ್ತೆ ಇವರು ನಿಮ್ಮನ್ನೆಲ್ಲ ನಮ್ಮನ್ನು ನಿಮ್ಮೆಲ್ಲ ನೋಡಿಕೊಳ್ತೇವೆ ಅಂತ ಹೇಳ್ಕೊಂಡು ಇದರ ವಿಡಿಯೋನೆಲ್ಲ ವೈರಲ್ ಮಾಡಿದ್ದಾರೆ. ಹೌದು, ಅದು ನಮ್ಗೆ ದೈವದ, ನಾನು ದೊಡ್ಡ ಭಕ್ತ, ನಾನು ದೊಡ್ಡ ಮನೆತನದವನೇ. ನಾನು ಊರಿನಿಂದ ಬರುವಾಗ ಏನು ತಗೊಂಡು ಬರ್ಲಿಲ್ಲ, ಒಂದು ಹೇಳ ಗಂಧವನ್ನು ತಗೊಂಡು ಬಂದಿದ್ದೇನೆ ನಾನು ಕೂಡ. ಆದ್ರೆ ಪ್ರದೀಪ್ ಶೆಟ್ಟಿ ಅವರು, ನೀವು ಪಾರ್ಟಿ ಮಾಡಿರುವಂತ ಪ್ಲೇಸ್ ಯಾವ್ದದು? ಪ್ಲೇಸ್ ಯಾವ್ದು? ಬಾರೋ ಇನ್ನೆಲ್ಲೋ ಪಬ್ಬಲ್ಲೇ ಮಾಡ್ತೀರಾ ಅಂತಂದ್ರೆ ಅಲ್ಲಿ ದೈವಾರಾಧನೆಯ ಕಲೆಗೆ ಅವಮಾನ ಮಾಡ್ತೀರಾ ಅಂತಂದ್ರೆ, ಆ ಆರಾಧನೆಗೆ ನೀವು ಅವಮಾನ ಮಾಡ್ತೀರಾ ಅಂತಂದ್ರೆ ಅದನ್ನು ಒಪ್ಕೋಬೇಕಾ? ವರ್ತನೆ ಮಾಡ್ತಾ ಸರ್, ಹೇಳ್ತೀನಿ ಸಾರಿ. ಈಗ ಸುಮ್ಮನೆ ಹೋಗಿ ಎಲ್ಲ ನರ್ತನೆ ಮಾಡ್ತಾ ಇದ್ದಾರೆ, ಬಾರಲ್ಲಿ ಮಾಡಿದ್ದು, ಹಾಗೆ ಮಾಡಿದ್ದು, ಹೀಗೆ ಮಾಡಿದ್ದು ಅಂತ ಏನೂ ಇಲ್ಲ ಅಲ್ಲಿ ಸರ್. ಇದರಲ್ಲಿ ಏನೂ ಇಲ್ಲ. ಅದು ತಪ್ಪು ಮಾಡಿದ್ದನ್ನು ನಾನು ಕ್ಷಮೆ ಕೇಳ್ತೀನಿ. ತಪ್ಪು ಯಾವುದು ಆದ್ರೂ ಏನಿಲ್ಲ ಅಂತಿದ್ದೀರಾ? ಅಲ್ಲಿ ನಾವು ಏನು ನೃತ್ಯ ಮಾಡುವಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ನಿಮ್ ಕೈಯಲ್ಲಿ ಇನ್ಯಾವುದೋ ಮದ್ಯದ ಇದಿರುವಂತದ್ದು, ಏನು ಗ್ಲಾಸ್ ಇಟ್ಕೊಂಡಿರುವಂತದ್ದು. ಒಪ್ಪಿಕೊಳ್ತೇನೆ ನಾನು ತಪ್ಪಿಗೆ ಏನು ನಾನು ತಪ್ಪು ಮಾಡಿದನ್ನು ನಾನು ಒಪ್ಪಿಕೊಳ್ತೇನೆ, ನಾನು ತಪ್ಪು ಮಾಡಿದ್ದೇನೆ. ಆದ್ರೂ ಕೆಲವರೊಮ್ಮೆ ಫೋನ್ ಮಾಡಿ ನಮ್ಗೆ ಬೈಯುವುದು, ಹಾಗೆ ಮಾಡಿದ್ದು, ಹೀಗೆ ಸರಿ ನಾನು ನಿಮ್ಮ ಹೆಸರೇ ಹೇಳಿ ಎಂತ ಅಂತ ಅವರು ಟೊಟ್ಟಾರೆ ಬೈತಾ ಇದ್ದಾರೆ. ಆದ್ರೆ ಎಂತಕ್ಕೆಂತ ಏನು ಹೇಳಿದ್ರೆ ಇವರು ನಮ್ಮ ಸುಮ್ಮನೆ ಇಲ್ಲ, ಇವರೆಲ್ಲ ಇದೆಲ್ಲ ಮಾಡಿ ನಮ್ಮ ಹೆಸರನ್ನೆಲ್ಲ ಹಾಳು ಮಾಡ್ಲಿಕ್ಕೆಲ್ಲ ನೋಡ್ತಾ ಇದ್ದಾರೆ. ಆದ್ರೂ ನಾನು ಒಂದು ಹೇಳುದು, ನಾನು ದೈವ ದೊಡ್ಡ ಭಕ್ತ. ನಾನು ಪ್ರತಿ 2-3 ತಿಂಗಳಿಗೊಮ್ಮೆ ಊರಿಗೆ ಬಂದು ನಮ್ಮ ದೈವ ದೇವರದ, ನಾಗ ದೇವರದಾಗ್ಲಿ ದೈವ ದೇವರದಾಗ್ಲಿ ನಾನು ಯಾವ ಕಾರ್ಯಕ್ರಮ ಆದ್ರೂ ನಾನು ಅಲ್ಲಿ ಪಾಲ್ಗೊಳ್ತೇನೆ ಸರ್. ಅದ್ರ ವಿಷಯದಲ್ಲಿ ನಾನು ಏನಿಲ್ಲ. ಆದ್ರೂ ನಮ್ಗೆ ಈಗ ಇದು ಆಗಿನೂ 1 ತಿಂಗಳಾಗಿದೆ. ಆದ್ರೂ ಏನು ಹೋಟ್ಲಲ್ಲಿ ಏನು ಆದದ್ದಲ್ಲ. ನಮ್ದು ಒಂದು ಪಾರ್ಟಿ, ನಮ್ದು ದೋಸ್ತಿಗೆ ಫ್ರೆಂಡ್ಶಿಪ್ ಪಾರ್ಟಿ ಮಾಡಿದ್ದೇವೆ ನಾವು. ಅದು ಯಾವ್ದು ಎಲ್ಲಿ ಅಂತ ಹೇಳಿದ್ರೆ ನಮ್ದು ಒಂದು ಹೋಟ್ಲಲ್ಲಿ, ಸಾರಿ ನಮ್ದು ಹಾಲ್ ಅಲ್ಲಿ ಒಂದು ಪಾರ್ಟಿ ಆಗಿತ್ತು. ಅವನು ಏನು ಮಾಡಿದ ಅಂತ ಹೇಳಿದ್ರೆ ವಿಡಿಯೋ ವೈರಲ್ ಮಾಡಿದವನು ಎಂತ ಹೇಳಿದ್ರೆ ಖಾಲಿ ಹೋಟ್ಲಲ್ಲಿ ಆಗಿದೆ, ಅದು ಆಗಿದೆ, ಇದು ಆಗಿದೆ, ಖಾಲಿ ಪುಕ್ಕರಿಗೆ ಸುಮ್ಮನೆ ಏನಾದ್ರೆ ವೈರಲ್ ಮಾಡಿದ್ದಾನೆ ಅಷ್ಟೇ. ಬಾಕಿ ವಿನಃ ಏನು ನಾವು ಅದಕ್ಕೆ ನಾನು ಹಾಗೆ ಜನರಿಗೆ ಯಾರಾದ್ರೂ ನಮ್ಮ ಮೇಲೆ ಇದು ಇದ್ದಿದ್ರೆ ನಾನು ಕ್ಷಮೆ ಕೇಳ್ತೀನಿ, ಆ ವಿಷಯ ಏನಲ್ಲ.
ಕಾನೂನು ಮತ್ತೆ ಕಾನೂನಾತ್ಮಕವಾಗಿ ನೋಡಿದ್ರೆ ಇದು ನೋಡಿದ್ರೆ ಮತ್ತೆ ನಾನು ಎಂತ ನಾವು ನೋಡ್ಕೊಳ್ತೇವೆ ಅಷ್ಟೇ ಸರ್. ಅಂದ್ರೆ ಪ್ರದೀಪ್ ಶೆಟ್ಟಿ ಅವರು ಅಂದ್ರೆ ಒಂದ್ ಕಡೆಯಲ್ಲಿ ಪಾರ್ಟಿ ಮಾಡ್ತೀರಾ, ಅದು ಓಕೆ, ಎಸ್, ಅದು ನಿಮ್ಗೆ ಬಿಟ್ಟಿರುವಂತದ್ದು, ನಿಮ್ಮ ಖಾಸಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎನ್ನುವಂಥದ್ದು. ಯಾಕಂದ್ರೆ ಪ್ರತಿಯೊಬ್ಬನಿಗೂ ಮಾಡ್ಕೋಬಹುದಪ್ಪ, ಯಾರು ಕೇಳೋರಿಲ್ಲ. ಆದ್ರೆ ಇಲ್ಲಿ ಪಾರ್ಟಿ ಮಾಡ್ಬೇಕಾದ್ರೂ ಎಲ್ಲೋ ಒಂದ್ ಕಡೆಯಲ್ಲಿ ದೈವದ ಆರಾಧನೆಯ ಆ ರೀತಿ ನರ್ತಿಸುವಂತದ್ದು, ಅದು ಕೂಡ ಯಾವ ಪಾರ್ಟಿ ಮೋಜು ಮಸ್ತಿ ಮದ್ಯಪಾನ ಇರುವಂತದ್ದಲ್ಲಿ, ಧೂಮಪಾನ ಇರುವಂತದ್ದು, ಅಂತ ಪಾರ್ಟಿಯಲ್ಲಿ ಈ ರೀತಿಯಾದಂತದ್ದು ಬೇಕಿತ್ತಾ ಎನ್ನುವಂಥದ್ದು. ಇಲ್ಲ ಬೇಕಿತ್ತ, ಅದೇ ನಾನು ಹೇಳಿದ್ದು. ಎಂತ ಅಂತ ಒಂದು ನಮಗಿಂತ ತಪ್ಪು ಮನುಷ್ಯನಲ್ಲಿ ಖಂಡಿತ ಪ್ರದೀಪ್ ಶೆಟ್ಟಿ ಅವರು ತಪ್ಪುಗೆ ಮನುಷ್ಯನಲ್ಲಿ ಸಹಜ ಆಗ್ತದೆ. ತಪ್ಪಿಗೆ ಒಮ್ಮೆ ಕ್ಷಮೆ ಕೇಳಿದ್ರೆ ದೇವರು ಯಾವಾಗಲೂ ಒಮ್ಮೆ ಕ್ಷಮೆ ಕೊಡ್ತಾರೆ. ಆದ್ರೂ ನಮ್ಗೆ ಈ ವಿಡಿಯೋ ವೈರಲ್ ಮಾಡಿದವನು ಯಾರಂತ ನಮಗೆ ಸೇರೋರಿಗೆ ಗೊತ್ತಾಗ್ಲಿಲ್ಲ. ಅವನು ಯಾರಂತ ನಾವು ನೋಡ್ಕೊಳ್ತಾ ಇದ್ದೇವೆ. ಕಾನೂನಾತ್ಮಕವಾಗಿ ನಾವು ಅದನ್ನು ಸ್ಪಂದಿಸ್ತೇವೆ ಅವ್ರು ಯಾರಂತ ಹೇಳಿ. ಅಂದ್ರೆ ಬೆರಳೆಣಿಕೆ ಅಷ್ಟೇ ಜನರು ಇದ್ದಿದ್ದು ಅಲ್ಲಿ, ಯಾರಂತ ಗೊತ್ತಾಗಿಲ್ಲ ನಿಮ್ಗೆ, ಯಾರು ಮಾಡಿರೋದು, ಯಾಕೆ ಮಾಡಿಲ್ಲ. ನಾವು ಮತ್ತೊಂದು ವಿಷಯ ಹೇಳ್ತೇವೆ, ನಾವೇನು ರೋಡಲ್ಲಿ ಹೋಗಿ ನರ್ತನೆಯನ್ನ ಮಾಡ್ಲಿಲ್ಲ. ನಾವು ಆಫೀಸಲ್ಲಿ ಒಳಗೆ ಇಟ್ಕೊಂಡು ನಾವು ಮಾಡಿದಷ್ಟೇ ಅಲ್ಲ ಸರ್. ಅಲ್ಲ, ಆಫೀಸಲ್ಲೂ ಮಾಡುವುದಾದ್ರೂ ಈ ರೀತಿಯಾಗಿ ಅಪಚಾರ ಮಾಡುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಇರುವಂತದ್ದು ಪ್ರಶ್ನೆ. ಇವಾಗ ಪ್ರಶ್ನೆ ವ್ಯಕ್ತ ಆಗ್ತಾ ಇರುವಂತದ್ದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ಬಹುದು. ಯಾಕೆ ಈ ರೀತಿಯಾಗಿ ಮಾಡ್ಬೇಕಾಗಿತ್ತು, ಅಪಚಾರ ಯಾಕೆ ಮಾಡ್ಬೇಕಾಗಿತ್ತು ಎನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿರುವಂತದ್ದು ಈಗ. ದೊಡ್ಡ ಪ್ರಶ್ನೆ ಸರ್, ಅದೇ ಹೇಳುದು. ಅಪಚಾರ ಆಯ್ತು, ಅದು ಏನು ನಾನು ದೇವರಲ್ಲಿ ಪುನಃ ನಾನು ಕ್ಷಮೆ ಕೇಳ್ತೇನೆ. ನಾನು ಪುನಃ ಅಲ್ಲ, ನಮ್ಮಲ್ಲಿ ಯಾವುದೇ ಕ್ಷಮೆ ಕೇಳಬೇಕಾಗಿಲ್ಲ. ಯಾಕಂತಂದ್ರೆ ತುಳುನಾಡಿನ ಪ್ರತಿಯೊಬ್ಬನಿಗೂ ನೋವಾಗಿರುವಂತ ವಿಚಾರ ಇದು. ಸರಿ. ಆದ್ರೂ ದೇವರಿಗೆ ನಾನು ಒಮ್ಮೆ ಕ್ಷಮೆ ಕೇಳಿದ್ರೆ ನಂಗೆ ನಾನು ಹೇಳ್ತೇನೆ, ಕ್ಷಮೆಯನ್ನ ಕೇಳ್ತಿದ್ದೇನೆ ನಾನು, ಹಾಗೇನಲ್ಲ. ಏನೋ ನನ್ನಿಂದ ತಪ್ಪಾಗಿದ್ರೆ ಅದು ಜನರಿಗೆ ನೋವಾಗಿದ್ರೆ ಏನಾದ್ರು ನಾನು ಕ್ಷಮೆಯನ್ನ ಕೇಳ್ತಿದ್ದೇನೆ. ಯಾಕಂತಂದ್ರೆ ನಿಮ್ಗೆ ಗಮನಿಸಿರ್ಬಹುದು, ಯಾಕಂದ್ರೆ ಮುಂಬೈಯಲ್ಲಿ ಏನು ಮಾಡೆಲ್ ಆಗಿರುವಂತವ್ರು, ಫ್ಯಾಷನ್ ಕೊರಿಯೋಗ್ರಾಫರ್ ಆಗಿರುವಂತಹ ಸನೀದ್ ಪೂಜಾರಿ ಕೂಡ ಅಲ್ಲೇ ಇರುವವರು. ಇಲ್ಲಿ ಬಂದಾಗ ಎಷ್ಟೊಂದು ದೈವದ ಬಗ್ಗೆ ಅವರು ಅಭಿಮಾನ ಇಟ್ಕೊಂಡಿದ್ದಾರೆ, ದೈವದ ಪಾತ್ರೆಯಾಗಿ ಇಲ್ಲಿ ಚಾಕರಿ ಮಾಡ್ತಾರೆ. ಅಂತವರೆಲ್ಲರೂ ನಿಮ್ಗೆ ಮಾದರಿ ಆಗ್ಬೇಕಾಗಿತ್ತು. ಯಾಕಂತಂದ್ರೆ ದೈವಾರಾಧನೆ, ನಾಗಾರಾಧನೆ, ನಾಗಮಂಡಲ ಅಂತೂ ಸ್ಪೆಷಲಿ ಮುಂಬೈಯಿಂದ ಬಂದವರೇ ಜಾಸ್ತಿಯಾಗಿ ಮಾಡುವಂತದ್ದು ಅದ್ದೂರಿಯಾಗಿ. ಅದರಿಂದಾಗಿ ನಿಮ್ಗೆ ಇದ್ರ ಬಗ್ಗೆ ಜಾಸ್ತಿನ ಒಲವು ಇರ್ಬೇಕಿತ್ತೋ ಏನೋ. ಸರಿ ಅದು ಮತ್ತೆ ಸರ್ ಎಂತ ಗೊತ್ತ, ಮತ್ತೆ ಒಂದೆರಡು ಫೋನ್ ಬಂತು ನಂಗೆ. ನಾನು ನೀವು ಯಾರು ಮಾತಾಡುದು ಅಂತ ಹೇಳಿ ನಂಗೆ, ನಾನು ಪ್ರದೀಪ್ ಶೆಟ್ಟಿ ಮಾತಾಡ್ತೇನೆ, ನಾನು ಯಾರಂತ ಹೇಳುದಿಲ್ಲ. ಅದು ಹೇಳುದಾದ್ರೆ ನಮ್ಗೆ ಏನು ಬೇಕಿತ್ತು, ನನ್ನಿಂದ ನಿಮ್ಗೆ ಏನ್ ಬೇಕಿತ್ತು, ನನ್ನಿಂದ ಸರ್ ಹೀಗೆ ಮಾಡಿದ್ದೀರಿ, ನಾನು ಹೇಳ್ತೇನೆ ನಿಮ್ಮ ಹೆಸರು ಹೇಳಿ ನಮ್ಗೆ ಮೊದ್ಲು, ನಾನು ಅದರಿಗೆ ಮತ್ತೆ ಮಾತಾಡ್ತೇನೆ. ಮತ್ತೆ ಅವರು ಬೈದ್ರೆ ನಾನು ಬೈದಿದ್ದೇನೆ ಅವನಿಗೆ, ಹೌದು ಅವನು ಬೈದ್ರೆ ನಾನು ಬೈದಿದ್ದೇನೆ. ಅವನಿಗೆ ಸ್ವಲ್ಪ ಏನು ನೋವಾಗಿದ್ದರೆ ನಾನು ಅವನಿಗೆ ಕೂಡ ಕ್ಷಮೆಯನ್ನ ಕೇಳ್ತೇನೆ, ಹೌದಾ. ಅವನಿಗೆ ಕೂಡ ನೋವಾಗಿದ್ದಿದ್ರೆ ನಾನು ಅವನ ಹತ್ರ ಕ್ಷಮೆಯನ್ನ ಕೇಳ್ತೇನೆ. ಮತ್ತೆ ನಾನು ಒಬ್ಬ ಹಿಂದೂ, ನಾನು ಅದೇ ಪುನಃ ಹೇಳ್ತೇನೆ ನಿಮ್ಗೆ, ನಾನು ಊರಿನಿಂದ ಬರುವಾಗ ಏನು ತಗೊಂಡು ಬರ್ಲಿಲ್ಲ. ನಾನು ಒಂದು ವೇಳೆ ಗಂಧವನ್ನ ತಗೊಂಡು ಬಂದಿದ್ದೇನೆ. ಅದು ನಮಗೆ ಗೊತ್ತುಂಟು, ನಾಗಾರಾಧನೆ ಆಗ್ಲಿ, ಅವತ್ತು ಭೂತಕೋಲ ಆಗ್ಲಿ, ನಾನು ಪ್ರತಿ 2 ತಿಂಗಳಿಗೊಮ್ಮೆ 3 ತಿಂಗಳಿಗೆ ಹೋಗಿ ನನ್ನ ಎಷ್ಟು ಕರ್ತವ್ಯ ಉಂಟು ಅಷ್ಟನ್ನು ಮಾಡಿಕೊಳ್ಳುವ ನಾನು ಹುಡುಗ. ನಂಗೆ ಗೊತ್ತುಂಟು, ನಾನು ಒಂದು ಹಿಂದೂ ಧರ್ಮದಲ್ಲಿ ಹುಟ್ಟಿ ನನಗೆ ಹಾಗೆ ಏನು ಮಾಡ್ಲಿಕ್ಕೆ ನಮಗೇನು ಇದಲ್ಲ. ನಮಗೆ ಹಿಂದೂ ಧರ್ಮದಲ್ಲಿ ನಮಗೆ ಗೊತ್ತುಂಟು ಹೇಗೆ ಇದು ಮಾಡ್ಬೇಕು. ತಪ್ಪಿಗೆ ಒಂದು ಕ್ಷಮೆ ಉಂಟು. ಅದು ನಾನೇ ಬೇಕಿದ್ರೆ ನಾವು ತಪ್ಪು ಕ್ಷಮೆಯನ್ನ ಕೇಳ್ತೇನೆ. ಅಲ್ಲ, ಮುಂದೆ ಈ ರೀತಿಯಾದಂತ ಘಟನೆ ಏನಾದ್ರು ಮರುಕಳಿಸಬಹುದಾ ಅಥವಾ ಅದನ್ನ ಅವಾಯ್ಡ್ ಮಾಡ್ತೀರಾ ಏನು ಅಂತ? ಇಲ್ಲ ಅವಾಯ್ಡ್ ಇನ್ನೂ ಅಂತದೆಲ್ಲ ಆಗ್ಲಿಕ್ಕೆ ಇಲ್ಲ. ಆದ್ರೂ ಏನೋ ಒಂದು ನಮ್ಮ ಗ್ರಾಚಾರದಲ್ಲಿ ಹಾಗೆ ಹೋಯ್ತು, ಅದೇನ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೂ ಅದು ಕಾನೂನು. ಮತ್ತೆ ಅದನ್ನು ಯಾರು ಏನೋ ವೈರಲ್ ಮಾಡಿದಾರ ಅವರನ್ನು ನಾನು ಕಾನೂನಾತ್ಮಕವಾಗಿ ನಾನು ಸ್ಪಂದಿಸ್ತೇನೆ. ಪುನಃ ನನ್ನ ಹತ್ರ ನಾನು ವಿನಂತಿಯನ್ನ ಮಾಡ್ತಿದ್ದೇನೆ. ಪ್ರದೀಪ್ ಶೆಟ್ಟಿ, ಕೊನೆಯದಾಗಿ ಅಂದ್ರೆ ಈ ಭೂತಾರಾಧನೆ, ನಾಗಾರಾಧನೆಯನ್ನು ಮಾಡುವಂತಹ ಅಥವಾ ಅದರ ಮೇಲೆ ನಂಬಿಕೆ ಇಟ್ಟಿರುವಂತವ್ರು ಒಂದಿಷ್ಟು ಜನರಿಗೆ ಸಹಜವಾಗಿ ನೋವಾಗಿರುವಂತದ್ದು ಏನು ಹೇಳಕ್ಕೆ ಇಚ್ಛೆ ಪಡ್ತೀರಾ ಅಂತ? ಸರಿ ಅಲ್ಲ, ನಿಮ್ ರಿಯಾಕ್ಟ್ ಏನು ಅಂತ? ಅವರಿಗೆಲ್ಲ ಒಂದ್ ಸ್ವಲ್ಪ ಸಹಜವಾಗಿ ನೋವಾಗಿದೆ, ನಿಮ್ ರಿಯಾಕ್ಟ್ ಏನು ಅಂತ ಕೊನೆಯದಾಗಿ? ನೋಡಿದ್ದು ಸರ್, ನಾನು ಎಂತ ಹೇಳುದು, ನೋವಾಗಿದ್ದಿದ್ರೆ ನಾನು ಕ್ಷಮೆಯನ್ನ ಕೇಳ್ತೇನೆ. ಮತ್ತೆ ನನಗೆ ಏನು ಅವರ ನಾನು ಇರುದು ಬಾಂಬೆಯಲ್ಲಿ, ಅವರು ಇರುದು ಊರಲ್ಲಿ, ಕೆಲವರು ಊರಿಗೆ ಮೇಬಿ ನಾನು ಏನು ಊರಿಗೆ ಹೋಗಿ ಮೀಟ್ ಆಗ್ಲಿಕ್ಕೆ ಏನು ಆಗುದಿಲ್ಲ. ಕ್ಷಮೆಯನ್ನ ನಾನು ಕೇಳ್ತೇನೆ, ಕ್ಷಮೆಯನ್ನ ಕೇಳ್ತೇನೆ. ಮತ್ತೆ ಮೀಟ್ ಆಗಬೇಕಾದ್ರೆ ಮತ್ತೆ ನಾನು ಅದೇನು ಹೇಳ್ತೇನೆ, ನಮ್ಗೆ ಮತ್ತೆ ಒಂದು ನೋಡಿ ಮೇನ್ ಅಂತ ಹೇಳಿದ್ರೆ ಅದನ್ನು ಯಾರ ಇದನ್ನು ಮಾಡಿದ್ದಾರ ಅದನ್ನು ನಾನು ಅದೇ ಪುನಃ ಹೇಳ್ತಾ ಇದ್ದೇನೆ. ನಾನು ಕಾನೂನಾತ್ಮಕವಾಗಿ ಸ್ಪಂದಿಸ್ತಾ ಅಂತ ಹೇಳಿ ನಿಮ್ಮ ಹತ್ರ ವಿನಂತಿಯನ್ನ ಮಾಡ್ತೇನೆ. ಸರಿಯಾ? ಸರಿ, ಓಕೆ, ಥ್ಯಾಂಕ್ ಯು ಪ್ರದೀಪ್ ಶೆಟ್ಟಿ ಅವರೇ. ಯಾಕಂತಂದ್ರೆ ತಪ್ಪು ಎನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲೂ ಆಗುವಂಥದ್ದು. ತಪ್ಪು ಸಹಜ. ತಪ್ಪನ್ನು ತಿದ್ದುಕೊಳ್ಳುವ ದೇವರು ಇದ್ದಾರೆ. ಅದು ನನ್ನ ಕ್ಷಮೆಯನ್ನು ಕೊಡ್ತಾನಂತ ಹೇಳ್ಕೊಂಡು ನಾನು
ನಾನು ದೇವರ ಹತ್ರ ಬೇಡಿಕೊಳ್ತೇನೆ ಅಷ್ಟೇ. ಮತ್ತೆ ಇದು ತಪ್ಪು ನಮ್ಗೆ ಒಂದ್ಸಲ ಆಯ್ತು, ಹೇಳ್ಲಿಕ್ಕೆ ಇನ್ನೊಂದ್ಸಲ ರಿಪೀಟ್ ಆಗ್ಬಾರ್ದು ಅಷ್ಟೇ. ಅಂದ್ರೆ ಈಗ ಜನರ ಕಳಕಳಿ ಇರುವಂತದ್ದು ಕೂಡ ಅಷ್ಟೇ, ಮತ್ತೆ ಅದೇ ತಪ್ಪು ರಿಪೀಟ್ ಆಗ್ಬಾರ್ದು ಅಂತ. ಇಲ್ಲ ಇಲ್ಲ ಸರ್, ಖಂಡಿತವಾಗಿ ಸರ್, ಖಂಡಿತ. ಓಕೆ ಓಕೆ, ಥ್ಯಾಂಕ್ ಯು ಪ್ರದೀಪ್ ಓಕೆ ಶೆಟ್ಟಿ ಸರ್. ಅವರೇ. ಓಕೆ ಸರ್. ಎಸ್, ಪ್ರದೀಪ್ ಶೆಟ್ಟಿ ಅವರು ಅಂತಂದ್ರೆ ಆ ಏನು ನಾವು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀವಿ, ಎಲ್ಲೋ ಒಂದ್ ಕಡೆ ಎಲ್ಲವರು ಪಾರ್ಟಿ ಮಾಡ್ತಿದ್ರು, ಖಾಸಗಿ ಪಾರ್ಟಿ, ಅದು ಯಾವುದೋ ಬಾರಲ್ಲಲ್ಲ, ಪಬ್ಬಲ್ಲಲ್ಲ ಎನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು. ಯಾಕಂತಂದ್ರೆ ನಮ್ಮ ಒಳಗಿನ ಅಂದ್ರೆ ಈ ಕರಾವಳಿ ಪ್ರದೇಶದವರು ಯಾರೆಲ್ಲ ಇದ್ದಾರೆ ಅವರೆಲ್ಲ ಸೇರ್ಕೊಂಡು ನಾವೊಂದು ಪಾರ್ಟಿ ಮಾಡಿದ್ದೀವಿ. ಸಹಜವಾಗಿ ಈ ಕರಾವಳಿಗೆ ಅಥವಾ ಈ ತುಳುನಾಡಿಗೆ ಸಂಬಂಧಪಟ್ಟವರೆಲ್ಲ ಒಂದಾದಾಗ ಇಲ್ಲಿಯ ವಿಚಾರಗಳು ವಿನಿಮಯ ಆಗುವಂಥದ್ದು ಸಹಜ. ಅದೇ ಮುಂಬೈ ಅಲ್ಲ, ಅದು ಕಡಲ್ ದಾಟಿ ಆ ಕಡೆ ಗಲ್ಫ್ ಕಂಟ್ರಿಗೆ ಹೋದ್ರೂ ಕೂಡ ಅಷ್ಟೇ. ಯಾವಾಗ ನಾವು ಊರವರು ಒಟ್ಟಾಗ್ತೀವೋ ಅಥವಾ ಸಂಧಿಸ್ತೀವೋ ಆವಾಗ ಸಹಜವಾಗಿ ಇಲ್ಲಿಯ ಸಂಸ್ಕೃತಿ ವಿಚಾರಗಳಿರ್ಬೋದು ಅಥವಾ ಇಲ್ಲಿಯ ಭಾಷೆ ವಿಚಾರಗಳಿರ್ಬೋದು, ಇಲ್ಲಿ ಒಂದಿಷ್ಟು ವಿಚಾರಗಳು ವಿನಿಮಯ ಆಗುವಂಥದ್ದು ಸಹಜ. ಅಂತೆಯೇ ಇವರು ಕೂಡ ಖಾಸಗಿಯಾಗಿ ಎಲ್ಲೋ ಒಂದು ಕಡೆಯಲ್ಲಿ ಹೋಟೆಲಲ್ಲಿ ಏನು ಬಾರಲ್ಲಲ್ಲ ಪಬ್ಬಲ್ಲೆಲ್ಲ ಎನ್ನುವಂಥದ್ದು ಅವರು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ ಅವರು ಅಲ್ಲಿ ಪಾರ್ಟಿ ಮಾಡಬೇಕಾದ್ರೆ ಒಂದಿಷ್ಟು ಮೋಜು ಮಸ್ತ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸಹಜವಾಗಿ ಈ ನಾಗಾರಾಧನೆ ಅದೇ ರೀತಿ ದೈವಾರಾಧನೆಯ ಆ ಒಂದು ಶೈಲಿಯಲ್ಲಿ ಏನು ನೃತ್ಯ ಮಾಡಿರುವಂಥದ್ದು ಅದೇ ಒಂದಿಷ್ಟು ಅವರ ಟೀಕೆಗೆ ಗುರಿಯಾಗಿರುವಂಥದ್ದು. ಅಲ್ಲಿ ಯಾರೋ ಒಬ್ರು ಕಿಡಿಗೇಡಿ ಅದನ್ನು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. ಒಂದು ಸ್ಪಷ್ಟ ಅವ್ರು ಮಾಡಿರುವಂಥದ್ದು ತಪ್ಪೇ, ಯಾಕಂತಂದ್ರೆ ಅವರ ಕೈಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಮದ್ಯದ ಏನು ಬಾಟ್ಲ್ ಇರುವಂಥದ್ದು, ಅಂದ್ರೆ ಗಾಜಲ್ಲಿ ಮದ್ಯವನ್ನು ಸೇವಿಸ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ವಿ. ಈಗ ಪ್ರದೀಪ್ ಶೆಟ್ಟಿ ಅವರು ಅದ್ರ ತಂಡದಲ್ಲಿದ್ರು, ಕ್ಷಮೆಯನ್ನು ಯಾಚಿಸಿದ್ದಾರೆ, ಎಲ್ಲರೂ ಕ್ಷಮಿಸಬೇಕು ನಮ್ಮನ್ನು ಅಂತ ಕೇಳಿದ್ದಾರೆ. ಜೊತೆಗೆ ಅವರು ಕೂಡ ಹೇಳ್ತಾ ಇದ್ರು, ನಾನು ಕೂಡ ದೈವದ ಒಬ್ಬ ಭಕ್ತ, ಜೊತೆಗೆ ನಾನು ಊರಿಂದ ಹೋಗ್ಬೇಕಾದ್ರೆ ನಾನು ಕೂಡ ಗಂಧ ಪ್ರಸಾದವನ್ನೇ ಹಿಡ್ಕೊಂಡು ಹೋಗಿದ್ದೀನಿ ಹೊರತು ಬೇರೆ ಏನನ್ನು ಹಿಡ್ಕೊಂಡು ಹೋಗಿಲ್ಲ ಎನ್ನುವಂಥದ್ದು. ಇನ್ನು ಜಾಲತಾಣದಲ್ಲಿ ಬೆದರಿಕೆ ಬರುವಂಥದ್ದು, ಕರೆ ಮಾಡಿ ಬೈಯುವಂಥದ್ದು, ಇದ್ರ ಬಗ್ಗೆ ಕೂಡ ಅವರಿಗೆ ಒಂದು ಸ್ವಲ್ಪ ಅಸಮಾಧಾನ ಇದೆ. ಜೊತೆಗೆ ಯಾರು ಈ ರೀತಿಯಾಗಿ ಏನು ದೃಶ್ಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀವಿ ಎನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ತಮ್ಮ ತಪ್ಪನ್ನು ಕೂಡ ಒಪ್ಕೊಂಡಿದ್ದಾರೆ ಅವರು. ಫಸ್ಟ್ ಆಫ್ ಆಲ್ ಬೇಕಾಗಿರುವಂಥದ್ದು ಇದೆ, ಅವರು ತಮ್ಮ ತಪ್ಪನ್ನು ಒಪ್ಕೊಂಡಿದ್ದಾರೆ, ಕ್ಷಮೆಯನ್ನು ಯಾಚಿಸಿದ್ದಾರೆ ಎನ್ನುವಂಥದ್ದು ನಾವು ಗಮನಿಸಬೇಕಾಗಿರುವಂಥದ್ದು.